ಹರೇ ಕೃಷ್ಣ ಮಾತಾಜಿ ಆಗಿದೆ. ಥ್ಯಾಂಕ್ ಯು. ಮತ್ತೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ಹರೇ ಕೃಷ್ಣ. ಎಲ್ಲ ಪ್ರೇ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಾಗರರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹ ಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸಾಯಂಕಾಲದ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ನಾಮನಿಷ್ಠ ಪ್ರಭುಜಿಗಳಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಿ, ಎಲ್ಲ ಗುರುಗಳು ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ನಮ್ರ ವಂದನೆಯನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 18 ಶ್ಲೋಕ 75ರಿಂದ ಆರಂಭಿಸೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್
साक्षात् कथयत स्वयं व्यास प्रसादात् श्रुतवान् व्यासप्रसादात् श्रुतवान् एतद् गुह्यमहं परम् योगं योगेश्वरात् कृष्णात् साक्षात् कथयत स्वयं योगं योगेश्वरात् योग ईश्वरात् कृष्णात् साक्षाತ್ ಕಥಯತ ಸ್ವಯಂ. ಅನುವಾದ: ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಸಂಜಯಂಗೆ ನಮಗೆಲ್ಲ ಗೊತ್ತು, ವ್ಯಾಸರ ಕೃಪೆ ಕೊಟ್ಟಿದ್ರು ಅವರು, ಹಾಗೆ ದಿವ್ಯ ಚಕ್ಷು ಕೊಟ್ಟಿದ್ರು ವ್ಯಾಸರು. ಆ ಕೃಪೆಯಿಂದನೇ ಅವನ್ನೆಲ್ಲನೂ ನೋಡಿ ಕೇಳಿ ಇವ್ರಿಗೆ ಧೃತರಾಷ್ಟ್ರಂಗೆ ತಿಳಿಸ್ತಾ ಇದ್ದ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ವ್ಯಾಸರ ಕೃಪೆಯಿಂದ ನಾನು ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೀನಿ, ಡೈರೆಕ್ಟ್ ಆಗಿ ಕೇಳಿದ್ದೀನಿ, ಅವರು ಹೇಳಿದ ಕತೆ ಅಲ್ಲ. ವ್ಯಾಸ ಪ್ರಸಾದಾತ್ ಶ್ರುತವಾನ್ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಏತತ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ಸಾಕ್ಷಾತ್ ಕಥಯತ ಸ್ವಯಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ಗುಹ್ಯಂ ಅಹಂ ಪರಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತತ್ ಗುಹ್ಯಮಹಂ ಪರಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತತ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಶ್ಲೋಕ 76. ರಾಜನ್ ಸಂಸ್ಕೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಮುಹುರ್ಮುಹುಃ. ರಾಜನ್ ಸಂಸ್ಕೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಕೇಶವ ಅರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಅರಸನೇ, ಕೃಷ್ಣಾರ್ಜುನರ ನಡುವೆ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಸಂಜಯ ಮತ್ತೆ ಮುಂದುವರಿಸಿ ಹೇಳ್ತಿದ್ದಾನೆ ಧೃತರಾಷ್ಟ್ರನಿಗೆ, ಅರಸನೇ, ಕೃಷ್ಣ ಅರ್ಜುನರ ನಡುವೆ ಅದ್ಭುತ ಪವಿತ್ರ ಈ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ನಾನು ಆನಂದ ಪಟ್ಟಿದ್ದೀನಿ. ಪ್ರತಿ ಕ್ಷಣನೂ ನನಗೆ ರೋಮಾಂಚನ ಆಗ್ತಿದೆ ಅಂತ ಹೇಳ್ತಾ ಇದ್ದಾನೆ. ರಾಜನ್ ಸಂಸ್ಕೃತ್ಯ ಸಂವಾದಂ ಇಮಂ ಅದ್ಭುತಂ
संवादम् इमम् अद्भुतम् केशवार्जुनयो पुण्यम् अर्जुनयो पुण्यम् हृष्यामि च मुहुर्मुहुः हृष्यामि च मुहुर्मुहुः राजन् संसृत्य संवादम् इमम् अद्भुतम् राजन् संस्मृत्य संस्मृत्य संवादमिमम् अद्भुतम् केशव अर्जुनयो पुण्यम् हृष्यामि च मुहुर्मुहुः केशवार्जुनयो पुण्यम् हृष्यामि च मुहुर्मुहुः जन् संसृत्य संवादम् इमम् अद्भुतम् केशवार्जुनयो पुण्यम् हृष्यामि च मुहुर्मुहुः राजं संस्कृत्य संस्कृत्य संवादमिमम् अद्भुतम् केशवार्जुनयो पुण्यम् हृष्यामि च मुहुर्मुहुः राजन् संसृत्य संवादमिमम् अद्भुतम् केशवार्जुनयो पुण्यम् हृष्यामि च मुहुर्मुहुः राजं संस्मृत्य संस्मृत्य संवादमिमम् अद्भुतम् केशवार्जुनयो पुण्यम् हृष्यामि च मुहुर्मुहुः 77 तच्च संसृत्य रूपम् अत्यद्भुतं हरेः विस्मयो मे महान् राजन् हृष्यामि च पुनः पुनः तच्च संसृत्य रोममत्यद्भुतं हरेः रोमम् अत्यद्भुतं हरेः अति अद्भुतं रूपम् अति अद्भुतं हरेः रूपमत्यद्भुतं हरेः रूपम् अति अद्भुतं हरेः विस्मयो मे महान् राजन् विस्मयः मे महान् राजन् हृष्यामि च पुनः पुनः ಅನುವಾದ ರಾಜನೇ ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ ಮತ್ತು ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ರಾಜಂಗೆ ಇನ್ನೂ ಹೇಳ್ತಾ ಇದ್ದಾನೆ, ಕೃಷ್ಣನ ಅದ್ಭುತ ರೂಪ ನಾನು ಸ್ಮರಿಸಿಕೊಂಡಂಗೆಲ್ಲ ನನ್ನ ವಿಸ್ಮಯ ಜಾಸ್ತಿ ಆಗ್ತಿದೆ ಮತ್ತು ನಾನು ಮತ್ತೆ ಮತ್ತೆ ಹರ್ಷ ಪಡ್ತಿದ್ದೀನಿ. ತಚ್ಚ ಸಂಸ್ಮೃತ್ಯ संस्मृत्य रूपम् अत्यद्भुतं हरेः रूपमत्यद्भुतं हरेः विस्मयो मे महान् राजन् विस्मयो मे महान् राजन् हृष्यामि च पुनः पुनः हृष्यामि च पुनः पुनः तच्च संसृत्य रूपम् अत्यद्भुतं हरेः तच्च संस्मृत्य रूपम् अत्यद्भुतं हरेः विस्मयो मे महान् राजन् हृष्यामि च पुनः पुनः विस्मयो मे महान् राजन् हृष्यामि च पुनः पुनः तच्च संसृत्य रूपमत्यद्भुतं हरेः विस्मयो मे महान् राजन् हृष्यामि च पुनः पुनः संस्मृत्य रूपमत्यद्भुतं हरेः विस्मयो मे महान् राजन् हृष्यामि च पुनः पुनः तच्च संसृत्य रूपमत्यद्भुतं हरेः विस्मयो मे महान् राजन्
हृष्यामि च पुनः पुनः तच्च संस्मृत्य संस्मृत्य रूपमत्यद्भुतं संस्कृतं हरेः विस्मयो मे महान् राजन् हृष्यामि च पुनः पुनः. ಶ್ಲೋಕ 78. ಇದು ಇಡೀ 18 ಅಧ್ಯಾಯದಲ್ಲೂ ಕಡೆ ಶ್ಲೋಕ, 18ನೇ ಅಧ್ಯಾಯದಲ್ಲೂ ಕಡೆ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗ ಈಶ್ವರ ಯೋಗೇಶ್ವರ ಕೃಷ್ಣೋ ಕೃಷ್ಣಃ ಯತ್ರ ಪಾರ್ಥೋ ಯತ್ರ ಪಾರ್ಥಃ ಧನುರ್ಧರಃ ಧನುಃ ಧರಃ ತತ್ರ ಶ್ರೀ ವಿಜಯೋ ಭೂತಿಃ ತತ್ರ ಶ್ರೀ ವಿಜಯಃ ಭೂತಿಃ ಧ್ರುವ ನೀತಿರ್ ಮತಿರ್ ಮಮ ಧ್ರುವ ನೀತಿಃ ಮತಿಃ ಮಮ. ಅನುವಾದ: ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಕೊನೆಗೆ ಸಂಜಯ ಧೃತರಾಷ್ಟ್ರನಿಗೆ ತನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದಾನೆ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇರ್ತಾನೋ, ಎಲ್ಲಿ ಧನುರ್ಧಾರಿಯಾದ ಅರ್ಜುನ ಇರ್ತಾನೋ ಅಲ್ಲಿ ನಿಜವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವೆಲ್ಲ ಇರುತ್ತೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಓಂ ತತ್ಸತ್ ಇತಿ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣ ಅರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ.
दशोऽध्यायः। सर्वे जनाः सुखिनो भवन्तु। सर्वे ಶ್ರೀಕೃಷ್ಣಾರ್ಪಣಮಸ್ತು. जनाः सुखिनो भवन्तु. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿ श्रीकृष्णार्पणमस्तु. ಎಷ್ಟು ಖುಷಿ ಪಟ್ಕೊಂಡು ಹೇಳ್ತಾ ಇದ್ದಾನೆ ಇದನ್ನ. ಅವನ ಆನಂದನ ನಾವು ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಮಾಡ್ಕೊಂಡು ಈ 4 ಶ್ಲೋಕನು ದಯವಿಟ್ಟು ಎಂಜಾಯ್ ಮಾಡ್ಕೊಂಡು ಆ ಶ್ಲೋಕದು ಆ ಪದ ಬಂದಾಗ ಈ ಅರ್ಥ ಇದಕ್ಕೆ ಅಂತ ತಿಳ್ಕೊಂಡು ಹೇಳಿ ನೀವು ಖುಷಿ ಪಡ್ತೀರಾ. ಆದ್ರೆ ಸಂಜಯ ಯಾವ ಲೆವೆಲ್ಗೆ ಆನಂದ ಪಟ್ಟಿದ್ದಾನೆ ಅನ್ನೋದನ್ನ ಒಂಚೂರನ ನಮ್ಗೆ ಅರ್ಥ ಆಗ್ಬೋದೇನೋ ಅನ್ಸತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ನಾವು ಯೋಚಿಸ್ಬೇಕು, ಇದು ಸಂಜೆ ಎಲ್ಲ ಹೇಳಿದ್ದು, ಇದು ನಾವೇ ಹೇಳ್ತಾ ಇದ್ದೇವೆ ಅಂತ ಅಲ್ವಾ? ಹೌದು, ನಾವೇ ಆ ಸಂತೋಷ ಪಟ್ಟು ಹೇಳ್ತಾ ಇದೀವಿ ಅಂತ ತಿಳ್ಕೊಂಡು ಹೇಳೋದು. ಇವುಗಳು ಎಂಜಾಯ್ ಮಾಡ್ತೀರ ನಿಜವಾಗ್ಲು. ಇವಾಗ ಸಂಜೆ ಹೇಳಿರೋ ಕೊನೆ ಶ್ಲೋಕಗಳು ತುಂಬಾ ಆನಂದ ಪಟ್ಟು ಹೇಳಿರ್ತಾನವನು. ನಿಮ್ಗೆ ಧೃತರಾಷ್ಟ್ರಂಗೆ ಅವನು ಏನೋ ಅನ್ಕೊಂಡ್ಬಿಟ್ಟಿದ್ದ, ಕೃಷ್ಣ ಯಾರು ಅರ್ಜುನ ಯಾರು ಗೊತ್ತಿರ್ಲಿಲ್ಲ. ವ್ಯಾಸರ ಕೃಪೆಯಿಂದ ಅವ್ರಿಗೆ ಅದನ್ನ ಡೈರೆಕ್ಟ್ ಆಗಿ ತಿಳ್ಕೊಳ್ಳೋ ಅವಕಾಶ ಸಿಕ್ತು. ಅವನಂತ ದೊಡ್ಡ ಭಕ್ತ ಕೂಡ ಅವನು. ಅದರಿಂದ ಅವನು ಹೇಗೆ ಎಂಜಾಯ್ ಮಾಡಿರ್ಬಹುದು ಅಂತ ನಮ್ಗೆ ಕಲ್ಪನೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಒಂದ್ ಚೂರು ಒಂದೇ ಒಂದು ಇದು ಹನಿಯಷ್ಟು ಅನ್ಕೋಬೋದಲ್ಲ, ಅಷ್ಟು ತಿಳ್ಕೊ. ಸಮುದ್ರದಲ್ಲಿ ಒಂದ್ ಹನಿಯಷ್ಟನ ಅರ್ಥವಾಗ್ಬೋದೇನೋ ಗೊತ್ತಿಲ್ಲ. ಎಲ್ಲರೂ ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ನಿಧಾನವಾಗಿ ತಪ್ಪಿಲ್ಲದೆ ಹೇಳಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರು. ಮಂಜುಳಾ ಮಾತಾಜಿ ಹೇಳಿ 75ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ಗುಹ್ಯ ಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ವ್ಯಾಸ ಪ್ರಸಾದಚ್ಯುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಮಾತಾಜಿ ಕರೆಕ್ಟ್ ಬಂತು? ಸರಿ ಬಂತು. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ವ್ಯಾಸ ಪ್ರಸಾದಾಚಾತುರ್ವಾನ್ ಏತದ್ ಗೃಹಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಂ ಸ್ವಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. KP ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವ್ಯಾಸ ಪ್ರಸಾದ ಶ್ರುತವಾನ್ ಏತದ್ ಗುಹ್ಯ ಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಸರಿ ಬಂತ ಮಾತಾಜಿ? ಸರಿ ಬಂತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. 76ನೇ ಶ್ಲೋಕ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. 1+1+. ಯಾವ್ದ್ ಮಾತಾಜಿ? 76. 76. 76 ಮಾತಾಜಿ. ಮಾತಾಜಿ. ರಾಜನ್ ಸಂಸ್ಕೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ದೃಶ್ಯಾಮಿ ಚ
ಮುಹುರ್ಮುಹುಂ. ಹರೇ ಕೃಷ್ಣ ಮಾತಾಜಿ. ಸ್ಪೀಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೂರ್ ಕ್ಲಿಯರ್ ಕೇಳಲಿಲ್ಲ. ಮುಹುರ್ ಮುಹುಹು. ಮುಹುರ್ ಮುಹುಹು ಅಲ್ವಾ ಮಾತಾಜಿ? ಧನ್ಯವಾದ. ಇದು ಸರಿ ಹೇಳಿದ್ರಲ್ವಾ ಮಾತಾಜಿ? ಸಂಸ್ಕೃತ್ಯ ಹೇಳಿಲ್ಲಲ್ವಾ ಮಾತಾಜಿ? ನೀವು ಹೇಳಿದ್ರಿ ಮಾತಾಜಿ. ಇನ್ನೊಂದ್ಸರಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ರಾಜನ್ ಸಂಸ್ಕೃತ್ಯ ಸಂಪಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 76 ಮಾತಾಜಿ. ಹಾ ಮಾತಾಜಿ. ರಾಜನ್ ಸಂಸ್ಮೃತ್ಯ ಸಂವಾದಾಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಎಷ್ಟನೇದು ಮಾತಾಜಿ? 76 76. ಹಾ. ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಶ್ಲೋಕ 76. ರೇಖಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 76. ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಅದು ಹೇಳ್ಬೇಕು ಅಂದ್ರೆ ಮಾತಾಜಿ ಕ್ಲಿಯರ್ ಆಗಿ ಹೇಳಿ. ಕೇಶವ ಅರ್ಜುನಯೋ ಪುಣ್ಯಂ ಅಥವಾ ಕೇಶವಾರ್ಜುನಯೋ ಪುಣ್ಯಂ ಹಂಗೆ. ಮಾತಾಜಿ ಹೇಳಿ, ಇನ್ನೊಂದ್ಸಲ ಹೇಳಿ ಮಾತಾಜಿ. ಹಾ ಮಾತಾಜಿ. ಕೇಶವಾರ್ಜುನಯೋ ಪುಣ್ಯಂ. ಅಲ್ಲ ಮಾತಾಜಿ, ರಾಜನ್ ಅಲ್ಲಿಂದ ಹೇಳಿ. ಫುಲ್ ಹೇಳ್ಬೇಕಾ? ರಾಜನ್ ಸಂಸ್ಮೃತ್ಯ ಸಂವಾದಂ ಇಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ರಾಜನ್ ಸಂಸ್ಕೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಮಾತಾಜಿ ನನ್ಗೆ ಸಂಸ್ಕೃತ್ಯ ಅಂತ ಕೇಳಿದಾಗ ಆಯ್ತಲ್ವಾ? ಇಲ್ಲ, ಎಲ್ಲರೂ ಸಂಸ್ಕೃತ್ಯನೇ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರ ಸಂಸ್ಮೃತ್ಯ ಅಂತ ಹೇಳಿದ್ರಲ್ವಾ ಮಾತಾಜಿ? ಸಾಯಿಲಕ್ಷ್ಮಿ ಮಾತಾಜಿ. ಸಂಸ್ಕೃತ್ಯ. ಓಕೆ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕನೂ ಇದೆ ಅದೇನೆ. ಹೌದು, ಅದೇ ಇದೆ. ಶೀಲಾದೇವಿ ಮಾತಾಜಿ. ಹಾ ಹೇಳ್ತೀನಿ ಮಾತಾಜಿ. ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. 77ನೇ ಶ್ಲೋಕ. ಶಿವಗಂಗಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ತಚ್ಚ ಸಂಸ್ಮೃತ್ಯ ರೂಪಮತ್ಯುದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಆಯ್ತು. ಶೋಭಾ ವೆಂಕಟೇಶ್ ಮಾತಾಜಿ. ಶೋಭಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಅನ್ಮ್ಯೂಟ್ ಮಾಡ. ಮ್ಯೂಟ್ ಅದ. 77ನೇ ಶ್ಲೋಕ ಮಾತಾಜಿ.
ಎಪ್ಪತ್ತೇಳನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ತಚ್ಚ ಸಂಸೃತ್ಯ ರೂಪಂ ಅತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪೃಶ್ಯಾಮಿ ಚ ಪುನಃ ಪುನಃ. ಹರೇ ಹೇ ಬರ್ಬೇಕು, ಪುನಃ ಪುನಃ ಬರ್ಬೇಕು. ಇನ್ನೊಂದ್ಸಲ ಹೇಳಿ ಮಾತಾಜಿ. ತಚ್ಚ ಸಂಸೃತ್ಯ ರೂಪಂ ಅತ್ಯದ್ಭುತಂ ಹರೇ ವಿಸ್ಮಯೋ ಹರೇ ಹೇ ಮಾತಾಜಿ. ಹರೇ ಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪೃಶ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ರಾಜನ್ ಸಂಸ್ಮೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ದೃಶ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. 77ನೇ ಶ್ಲೋಕ 77 ಹೇಳಲಿಕ್ಕೆ ಹೇಳಿದ್ರು. ಓಕೆ. 77 ತೇಜಸ್ವಿನಿ ಮಾತಾಜಿ. ಮಾತಾಜಿ. ತಚ್ಚ ಸಂಸ್ಕೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ದೃಶ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ವಿ ಮಂಗಳ ಮಾತಾಜಿ. 77ನೇ ಶ್ಲೋಕ ಹೇಳಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪೃಶ್ಯಾಮಿ ಚ ಪುನಃ ಪುನಃ. ಮಾತಾಜಿ. ರೂಪಂ ಅತ್ಯದ್ಭುತಂ ಹರೇ ಹೇ ಬರ್ಲಿಲ್ಲ. ಆಮೇಲೆ ರೂಪಂ ಅತ್ಯದ್ಭುತಂ ಹರೇ ಹರೇ ಅಲ್ವಾ ಮಾತಾಜಿ? ಹರೇ ಹೇ ಅಂತ ಹೇಳ್ಬೇಕು. ಕೊನೆ ಲೈನು ಪೃಶ್ಯಾಮಿ ಚ ಪುನಃ ಪುನಃ. ಪುನಂ ಅಲ್ಲ, ಪುನಃ ಪುನಃ. ಇನ್ನೊಂದ್ಸಲ ಹೇಳಿ ಮಾತಾಜಿ. ಮಾತಾಜಿ. ತಚ್ಚ ಸಂಸ್ಕೃತ್ಯ ರೂಪಮತ್ಯಂ ಅದ್ಭುತಂ ಹರೇ ವಿಸ್ಮಯೋ ಮೇ ಮಾತಾಜಿ. ರೂಪಂ ಅತ್ಯದ್ಭುತಂ ಹರೇ ರೂಪಂ ಅದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜ. ಮಾತಾಜಿ. ಅದ್ಭುತಂ ಕೇಳಿಸ್ಲಿಲ್ಲ ಮಾತಾಜಿ. ರೂಪಂ ಅತ್ಯದ್ಭುತಂ ಅದ್ಭುತ. ಅದು ರೂಪಂ ಅತ್ಯದ್ಭುತಂ. ಅವನ್ ರೂಪ ಅತ್ಯದ್ಭುತ ಅಂತ ಹೇಳ್ತಾ ಇದ್ದಾನೆ. ಮಾತಾಜಿ. ರೂಪಂ ಅದ್ಭುತಂ ಹರೇ ವಿಸ್ಮಯ. ಮಾತಾಜಿ ಅತ್ಯ ಬಿಟ್ರಿ ಅಲ್ಲಿ. ಅತ್ಯ ಕೇಳಿಸ್ಲೇ ಇಲ್ಲ. ರೂಪಂ ಅತ್ಯದ್ಭುತಂ. ರೂಪಂ ಅದ್ಭುತಂ ಅಲ್ವಾ ಮಾತಾಜಿ? ಅತ್ಯದ್ಭುತ ಮಾತಾಜಿ. ಅತ್ಯದ್ಭುತ. ರೂಪಂ ಅತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ದೃಶ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 77 ಮಾತಾಜಿ. ಬಾಬುಜಿ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪೃಶ್ಯಾಮಿ ಚ ಪುನಃ ಪುನಃ. ಪ್ರಭುಜಿ ಮೊದಲನೇನು ಸಂಸ್ಕೃತ್ಯ ಅದು. ರೂಪಮತ್ಯದ್ಭುತಂ ಹರೇ ಅಲ್ಲಿ ಬರ್ಬೇಕು. ಅಕಾರ ಇದೆ, ಅದೇ ಬರಿಬೇಕು. ಮಾತಾಜಿ. ಶ್ಲೋಕ 77.
ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ಸಂಸ್ಕೃ ಅಲ್ಲ ಪ್ರಭುಜಿ, ಸಂಸ್ಕೃ ಅಲ್ಲ, ಸಂಸ್ಮೃ ಸ್ಮೃತಿ. ಮತ್ತೆ ಸಂಸ್ಕೃತ್ಯ ಸಂಸ್ಕೃತ್ಯ ಸ್ಕ್ರೂನ ಕೇಳ್ತಾ ಇದೆ ಪ್ರಭುಜಿ, ಸಂಸ್ಮೃ ಬರ್ಬೇಕು. ಸ್ಮೃತಿ ಹೇಳಿ ಪ್ರಭುಜಿ, ಸ್ಮೃತಿ. ಸಂಸ್ಕೃತಿ ಮತ್ತೆ ಸಂಸ್ಕೃತಿ ಸಂಸ್ಕೃತ್ಯ ಸಂಸ್ಕೃತ್ಯ ಮಾತಾಜಿ. ಸರಿ ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ. ಚೆಲುವಮ್ಮ ಮಾತಾಜಿ, ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 77 ಹೇಳಿ. ಹರೇ ಕೃಷ್ಣ ಮಾತಾಜಿ. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜಾನ್ ಋಷ್ಯಾಮಿ ಚ ಪುನಃ ಪುನಃ. ಮಾತಾಜಿ ಸರಿ ಬಂತು. ಎಲ್ಲೋ ಮಿಸ್ಟೇಕ್ ಆಯ್ತು. ಎಲ್ಲಿ ಮಾತಾಜಿ? ನಾನೆಲ್ಲೋ ಗಮನಿಸ್ತಾ ಇದ್ದೆ. ಅಲ್ಲ, ನೀವು ಸಂಸ್ಕೃತ್ಯ ಹೇಳಿದ್ದ ಸಂಸ್ಮೃತ್ಯ ಹೇಳಿದ್ದ? ಸಂಸ್ಕೃತ್ಯ ಹೇಳಿದ್ರು, ನಮ್ದೇ ಸಂಸ್ಕೃತ್ಯ ತರ ಕೇಳ್ತು. ಸಂಸ್ಕೃತ್ಯ ಸಂಬಂಧಿ ಮಾತಾಜಿ, ಇವಾಗ ಸ್ಮೃತ್ಯ ಕರೆಕ್ಟ್ ಬರುತ್ತೆ. ಸಂಸ್ಮೃತ್ಯ ಇನ್ನೊಂದ್ಸಲಿ ಹೇಳಿ ಮತ್ತೆ. ಇನ್ನೊಂದ್ಸಲಿ ಹೇಳಿ. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ಮಾತಾಜಿ. ಸ್ಮೃತಿ ಅಂತೀವಿ ನೋಡಿ, ಸ್ಮೃ ಸಂಸ್ಮೃತ್ಯ ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ. ಅಲ್ಲೇ ಅವಾಗ್ಲೂ ಅದೇ ಮಿಸ್ಟೇಕ್ ಮಾಡಿದ್ರಿ. ಹರೇ ಹೇ ರೇ ದೀರ್ಘ ಇದೆ. ಹರೇ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜಾನ್ ಋಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಶ್ಲೋಕ 76 ಹೇಳಿ. 76 ಗೀತಾ ಎಂ ಮಾತಾಜಿ. ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 77 ಅದೇ ಹೇಳ ಮಾತಾಜಿ. 76 ಹೇಳಿ. ರಾಜನ್ ಸಂಸ್ಕೃತ್ಯ ಸಂಸ್ಕೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಚಹ ಇಲ್ಲ ಅಲ್ಲ, ಹೃಷ್ಯಾಮಿ ಚ ಮುಹುರ್ಮುಹು. ಹೃಷ್ಯಾಮಿ ಚ ಮುಹುರ್ಮುಹು. ಸರಿ. ಗೀತಾ ಎಂ ಮಾತಾಜಿ. ಗೀತಾ ಎಂ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 77 ಹೇಳಿ ಮಾತಾಜಿ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 76 ಹೇಳಿ ಮಾತಾಜಿ. ಶ್ಲೋಕ 76. ರಾಜನ್ ಸಂಸ್ಕೃತ್ಯ ಸಂಸ್ಕೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜನಯೋಃ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು ಮಾತಾಜಿ. ಸರಿ ಬಂತು. ನಿರ್ಮಲಾ ಮಾತಾಜಿ. ಮಾತಾಜಿ ಯಾವ್ದು ಹೇಳಿ? ನಿರ್ಮಲಾ ಮಾತಾಜಿ ಹೇಳಿ. ಮತ್ತೆ ಪ್ರಿಯಾಂಕಾ ಮಾತಾಜಿ ಹೇಳಿ. ನಿರ್ಮಲಾ ಮಾತಾಜಿ ಹೇಳಿ. ಒಂದು 77 ಹೇಳಿ. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ
विस्मयो मे महान् राजन् हृष्यामि च पुनः पुनः. हरे कृष्ण ಹರೇ माताजी. ಕೃಷ್ಣ ಮಾತಾಜಿ. ಪ್ರಿಯಾಂಕಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 77 ಮಾತಾಜಿ. ಹಾ ಹೇಳಿ. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜಾನ್ ಹೃಷ್ಯಾಮಿ ಚ ಪುನಃ ಪುನಃ. ಯತ್ರ ಸಂಸ್ಕೃತ್ಯ ಅಲ್ಲ, ಸ್ಮೃತಿ ಅಂತೀವಲ್ಲ ಮಾತಾಜಿ. ಸಂಸ್ಮೃತ್ಯ ಸಂಸ್ಕೃತ್ಯ. ತಚ್ಚ ಸಂಸ್ಮೃತ್ಯ ಎಸ್ ಮಾತಾಜಿ, ಕರೆಕ್ಟ್. ಹೇಳಿ, ಪೂರ್ತಿ ಹೇಳಿ ಬೇಕಾದ್ರೆ ಇನ್ನೊಂದು. ತಚ್ಚ ಸಂಸ್ಕೃತ್ಯ ರೂಪಮದ್ಭುತಂ ಹರೇ ವಿಸ್ಮಯೋ ಅತ್ಯದ್ಭುತಂ ರೂಪಮತ್ಯದ್ಭುತಂ ರೂಪಮತ್ಯದ್ಭುತಂ ಹರೇ ವಿಸ್ಮಯೋ ಮಹಾನ್ ಹರೇ ರೂಪಂ ಅತ್ಯದ್ಭುತಂ ಹರೇಃ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜಾನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಕ್ಲಿಯರ್ ಆಗಿ ಬರ್ಲಿಲ್ಲ, ಅಕಾರ ಬರ್ಬೇಕು ಮಾತಾಜಿ. 2 ಚಿಕ್ಕ ಸೊನ್ನೆಗಳಿದೆಯಲ್ಲ, ಅದರಿಂದ ಹರೇ ಹೇ ಅಂತ ಹೇಳಿ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಮಲ್ಲಜಮ್ಮ ಮಾತಾಜಿ ಹೇಳಿ. 77ನೇ ಶ್ಲೋಕ ಹೇಳಿ, ಚೆನ್ನಾಗಿ ಹೇಳಿ. ತಚ್ಚ ಸಂಸ್ಕೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಮಹಾನ್ ರಾಜನ್, ಮಹಾ ಕೇಳಿಲ್ಲ. ಸಂಸ್ಕೃತ್ಯ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಹೇಳಕ್ಕೆ ಪ್ರಯತ್ನ. ಸಂಸ್ಕೃತ್ಯ ಅಲ್ಲ ಮಾತಾಜಿ. ಸಂಸ್ಮೃತ್ಯ ಅಂತ ಫುಲ್ ಹೇಳಿದ್ರೆ ಸ್ಮೃತ್ಯ ಇದಾಗ ಬರುತ್ತೆ ನಿಮ್ಗೆ. ತಚ್ಚ ಸಂಸ್ಕೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಮಾತಾಜಿ ಸರಿ. ಸ್ಮೃತ್ಯ ಅಂತಿದ್ದೀರ, ಸ್ರು ಅಲ್ಲ, ಸ್ಮೃ. ಅದು ಸ್ಮೃತಿ ಅಂತೀವಿ ನೋಡಿ. ಸ್ಮೃತಿ ಸಂಸ್ಕೃತಿ ಸ್ಮೃ ಬರ್ಬೇಕಲ್ಲ. ಅದು ಸ್ವಲ್ಪ ಅದೇನೋ ಮನ್ಸಲ್ಲಿ ಇರುತ್ತೆ ಮಾತಾಜಿ, ಪ್ರೊನೌನ್ಸಿಯೇಷನ್ ತಪ್ಪಾಯ್ತದೆ. ಮಾ ಮತ್ತೆ ಇದು ಏನದಕ್ಕಂತಾರೆ, ಆವತ್ತಿದೆ. ಅದೇ ಮಾವತ್ತು ಇದೆ, ಸ್ಮೃ ಇದೆ, ಕಾಣಿಸುತ್ತೆ. ಪ್ರೊನೌನ್ಸಿಯೇಷನ್ ಸರಿಯಾಗಿ ಬರ್ತಾ ಇಲ್ಲ. ಎಲ್ಲದ ಹೇಳಿ ಆಯ್ತಾ? ಹರೇ ಕೃಷ್ಣ. ಎಲ್ಲದ ಹೇಳಿ ಆಯ್ತಲ್ವಾ? ನಾನು ಒಮ್ಮೆ ಹೇಳ್ತೀನಿ. ನಾನು ಹೇಳಿಲ್ಲ ಮಾತಾಜಿ. ಅಲ್ಲ ಮಾತಾಜಿ ಒಬ್ಬ ಒಂದೊಂದೇ ಶ್ಲೋಕ ಮಾತಾಜಿ. ಎಲ್ಲದಕ್ಕೂ 77 ಇಲ್ಲ, 78 ಎಲ್ಲದಿಗೂ ಇದೆ. 78 ಎಲ್ರು ಹೇಳಿ ಬರುತ್ತೆ. 78 ಎಲ್ಲದಿಗೂ ಹೇಳಿಸ್ತೇನೆ. 77 ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ರೂಪಂ ಅತ್ಯದ್ಭುತಂ ಅಂದ್ರೆ ನಮ್ಗೆ ಆ ಕೃಷ್ಣನ್ ರೂಪ ಬರ್ತದೆ. ಹೌದು ಮಾತಾಜಿ, ತುಂಬಾ ಖುಷಿ ಆಗ್ತದೆ. ಎಷ್ಟು ಖುಷಿ ಆಗತ್ತಲ್ಲ ಈ ಶ್ಲೋಕ ಇವಾಗ ಓದಿದ್ರೆ. ಎಷ್ಟು ಅದು ಅನುವಾದ ಓದದ್ಮೇಲೆ ಇದನ್ನು ಓದೋದು ತುಂಬಾ ಚೆನ್ನಾಗಿದೆ. ತುಂಬಾ ಹೌದು ಮಾತಾಜಿ. ಹರೇ ಕೃಷ್ಣ. ಯಾವುದು ತೇಜಸ್ವಿನಿ ಮಾತಾಜಿಗೆ ಹೇಳಲಿಕ್ಕೆ ಇದೆಯಾ? ಹೇಳಿ ಮಾತಾಜಿ, ಹೇಳಿ. 77ನೇ ಶ್ಲೋಕ ಹೇಳಿ. ಮಾತಾಜಿ. ತಚ್ಚ ಸಂಸ್ಕೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಎಲ್ರು ಸ್ಮೃ ಅಂತ ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ, ಸಂಸ್ರು ಅಷ್ಟೇ ಕೇಳಿಸ್ತಾ ಇದೆ. ಸಂಸ್ಮೃತ್ಯ ಅದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಬಾರ್ದು ಬರುತ್ತೆ.
ಹರೇ ಕೃಷ್ಣ. ಎಲ್ಲದಾಯ್ತಾ? ನೋಡಿ ನಂದಿನಿ ಮಾತಾಜಿ ಇವಾಗ ಜಾಯಿನ್ ಆದದ್ದು. ನಂದಿನಿ ಮಾತಾಜಿ ಒಮ್ಮೆ ಹೇಳ್ತಿದ 77ನೇ ಶ್ಲೋಕ, ಮತ್ತೆ ಎಲ್ಲದ ಹತ್ರ 78 ಹೇಳಿಸೋದು. ಎಲ್ಲ ಎಷ್ಟು ಕೃಷ್ಣ ಬರೀ ಭಗವದ್ಗೀತೆ ಹೇಳಲಿಲ್ಲ ಅಥವಾ ಅದನ್ನ ಬರೀಲಿಲ್ಲ, ಎಷ್ಟು ಟಂಗ್ ಟ್ವಿಸ್ಟ್ ಇಟ್ಟಿದ್ದಾನೆ. ನಂದಿನಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಇದು 76ನೇ ಶ್ಲೋಕನ ಮಾತಾಜಿ? ನಡೀತದೆ ಮಾತಾಜಿ, ಹೇಳಿ. 76 ನಡೀತದೆ, 77 ನಡೀತದೆ, ಯಾವ್ದಾದ್ರು ಒಂದನ್ನೇ ಹೇಳ್ಬೇಕು. ತಚ್ಚ ಸಂಸೃತ್ಯ ರೂಪಮತ್ಯದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 77 ಹೇಳ? 78ನೇ ಶ್ಲೋಕ ನಾನು ಹೇಳಿಸ್ತೇನೆ ಎಲ್ಲದ. ಇಲ್ಲ ಮಾತಾಜಿ, 77 ನಾನು ಹೇಳಿಲ್ಲ ಮಾತಾಜಿ. ಹೇಳಿ ಮಾತಾಜಿ. ಸಂಸ್ಕೃತ್ಯ ರೂಪಮದ್ಭುತಂ ಹರೇ ವಿಸ್ಮಯೋ ಮೇ ಮಹಾರಾಜನ್ ಪೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ರೂಪಂ ಅತ್ಯದ್ಭುತಂ ಹರೇಹೇ. ಮಾತಾಜಿ ರೂಪಂ ಅತ್ಯದ್ಭುತಂ ಹರೇಹೇ. ಕೃಷ್ಣ ನಿಮ್ಮ ಎದುರುಗಡೆ ಇದ್ದಾನೆ ಅತ್ಯದ್ಭುತ ರೂಪದಲ್ಲಿ, ಅದನ್ನ ನೀವು ಯೋಚಿಸಿ ಹೇಳ್ಬೇಕು, ಹಾಗೆ ಕಲ್ಪನೆ ಮಾಡಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ್ತೀನಿ 77. ಒಂದ್ ನಿಮಿಷ ಮಾತಾಜಿ. ಲಲಿತಾ ಮಾತಾಜಿ, ಚಂದ್ರಕಲಾ ಮಾತಾಜಿ ಅವರೊಡನೆ ಮಾತನಾಡ್ತಾ ಇದ್ದಾರೆ. ಮಾತಾಜಿ ಹೇಳಿ. ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು, ಅದು ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಅಂತ ಹೇಳ್ದೆ. ರೂಪಂ ಅದ್ಭುತಂ ಹರೇ. ಸರಿಯಾದ ಮಾತಾಜಿ? ರೂಪಂ ಅತ್ಯದ್ಭುತಂ. ರೂಪಂ ಅತಿ ಅದ್ಭುತಂ ಹರೇ. ಅತಿ ಅದ್ಭುತಂ, ದಟ್ ಈಸ್ ಆಲ್ಸೋ ಮೋರ್ ಕರೆಕ್ಟ್. ತಸ್ಯ ಸಂಸ್ಕೃತ್ಯ ರೂಪಂ ಅತಿ ಅದ್ಭುತಂ ಹರೇ ವಿಸ್ಮಯೋ ಮೇ ಮಹಾರಾಜನ್ ಋಷ್ಯಾಮಿ ಚ ಪುನಃ ಪುನಃ. ನೋಡಿ ಸರಿದೆ ಮಾತಾಜಿ? ಈಗ ಬಂತು. ಹರೇಹೇ ಅದೊಂಚೂರು ಆಕಾರ ಹೋಯ್ತು ಅಷ್ಟೇ. ಆಯ್ತು ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇನ್ನು ಯಾವ್ದೋ ಹೇಳಿದ್ದು ನಮ್ಗೆ ನಾನ್ ಹೇಳಲಿಕ್ಕೆ. ಹೇಳ ಮಾತಾಜಿ? ನಾನ್ ಮಾತಾಜಿ ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೊನೆಯಲ್ಲಿ ಚಾನ್ಸ್ ಕೊಡುವ ಮಾತಾಜಿ. ಈಗ ಹೌದು, ಇವಾಗ 78ನೇ ಶ್ಲೋಕ ಇದೆ ಅಲ್ವಾ, ಅದನ್ನೆಲ್ಲರೂ ಮಾಡ್ಬಿಟ್ಟು ಕೊನೆಯಲ್ಲಿ ಚಾನ್ಸ್ ಕೊಡೋಣ. ರಿವಿಷನ್ ಹೇಗೂ ಇದೆ ಅಲ್ವಾ. 78ನೇ ಶ್ಲೋಕ ಹೇಳಿ. ಆಲ್ಫಾಬೆಟ್ ವೈಸ್ ಅಲ್ಲಿ ಹೋಗ್ತೀನಿ ನಾನು. ಬಿ ಮಲ್ಲಜಮ್ಮ ಮಾತಾಜಿ, ನೀವು ಅನ್ಮಿಟ್ ಮಾಡಿಕೊಂಡಿದ್ದೀರಿ, ಹಾಗಾಗಿ ನೀವು ಹೇಳಿ. ಯಾವ್ದು ಇದು? 78ನೇ ಶ್ಲೋಕ. ಇದು ಕೂಡ ತುಂಬಾ ಚೆನ್ನಾಗಿ ಹೇಳ್ಬೇಕು ಶ್ಲೋಕವನ್ನ. ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿಃ ಧ್ರುವರ್ನೀತಿ ಮತಿರ್ಮಮ. ಮಾತಾಜಿ ಇದು ತಪ್ಪಾಯ್ತು ಅನ್ಸುತ್ತೆ, 3rd ಲೈನು. ಅರ್ಕಾವತ್ತೆಲ್ಲ ನುಂಗ್ಬಿಟ್ರಿ. ಶ್ರೀರ್ ವಿಜಯೋ ಭೂತಿಃ ಧ್ರುವಾನಿತಿರ್ಮತಿರ್ಮಮ. ತತ್ರ ಶ್ರೀ ವಿಜಯೋರ್ಭೂತಿರ್ ಮಾತಾಜಿ ಶ್ರೀರ್ ಏನ್ ಮಾತಾಜಿ ಕೇಳಿಸ್ತಾ ಇಲ್ಲ. ತತ್ರ ಶ್ರೀರ್. ತತ್ರ ಶ್ರೀರ್ ವಿಜಯೋರ್ಭೂತಿರ್ ಭೂತಿಃ ಧ್ರುವಾನಿತಿರ್ಮತಿರ್ಮಮ. ನನಗೆ ಫಸ್ಟ್ ಕೊಟ್ರಿ, ನಾನು ಮ್ಯೂಟ್ ಅಲ್ಲಿ ಇದ್ದೀನಿ ಅಂತ ನಾನು ತಪ್ಪಾಗಿ ಹೇಳಿದ್ದೀನಿ. ಸಾರಿ ಮಾತಾಜಿ. ಇಲ್ಲ ಮಾತಾಜಿ, ಇನ್ನೊಂದ್ಸಲ ಹೇಳಿ ಮಾತಾಜಿ ನೀವು. ಇನ್ನೊಂದ್ಸತಿ ತಪ್ಪಾದ್ರೆ ಏನ್ ಮಾಡೋದು? ಇಲ್ಲ, ಸರಿಯಾಗಿ ಹೇಳ್ತೀರಿ ನೋಡಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವಾನಿತಿರ್ಮತಿರ್ಮಮ. ಎಲ್ಲೆಲ್ಲೋ ಅರ್ಕಾವತ್ ಬಿಡ್ತೀರಾ, ಇನ್ನೆಲ್ಲೋ ಸೇರಿಸ್ತೀರಾ. ತತ್ರ ಶ್ರೀರ್ ವಿಜಯೋ ಭೂತಿಃ. ತತ್ರ ಶ್ರೀ
ಶ್ರೀರ್ ಅನ್ನಿ ಅಲ್ಲಿ ತತ್ರ ಶ್ರೀರ್ ಅಂತ ಹೇಳ್ಬೇಕು. ಸಿಂಪಲ್ ಆಗಿ ವಿಜಯೋ ಭೂತಿ. ತತ್ರ ಶ್ರೀರ್ ವಿಜಯೋರ್ ಭೂತಿರ್ ಧ್ರುವಾನಿ ಮತಿರ್ಮಮ. ಮಾತಾಜಿ ಅವ್ರೆಲ್ಲ ಹೇಳೋದ್ ಕೇಳಿಸ್ಕೊತೀನಿ, ಕೇಳಿಸ್ಕೊಳ್ಳಿ ಮತ್ತೆ. ಏ ಮಂಜುಳಾ ಮಾತಾಜಿ, ಮಾತಾಜಿ ತುಂಬಾ ಸ್ಪಷ್ಟವಾಗಿ ಏ ಮಂಜುಳಾ ಮಾತಾಜಿ, ಏ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 78. ಹೌದು ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಭೂತಿಹಿ ಅಲ್ಲಿ ಯಾಕೆ ಹಕಾರ ಬಿಟ್ರಿ? ಭೂತಿಹಿ. ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಸರಿಯಾ? ಸರಿ ಬಂತು, ಸರಿ ಬಂತು. ಧನ್ಯವಾದಗಳು. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ವಿಜಯೋರ್ ಇಲ್ಲ, ಬರೀ ತತ್ರ ಶ್ರೀರ್ ವಿಜಯೋ. ತತ್ರ ಶ್ರೀ ವಿಜಯೋ ಭೂತಿಃ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ, ವಿ ಮಂಗಳಾ ಮಾತಾಜಿ, ತೇಜಸ್ವಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ವಿಜಯೋರ್ ಇಲ್ಲ ಪ್ರಭುಜಿ. ತತ್ರ ಶ್ರೀರ್ ವಿಜಯೋ ಭೂತಿಃ ಧ್ರುವ ನೀತಿರ್ ಮತಿರ್ ಮಮ. ಇನ್ನೊಂದ್ಸಲ ಹೇಳಿ. ಹಾ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಮತ್ತೆ ವಿಜಯೋರ್ ಅಂತಲೇ ಕೇಳಿಸ್ತು. ವಿಜಯೋ. ಶ್ರೀರ್ವಿಜಯೋ ಈಗ ಸರಿ ಬಂತು. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿ ಮಂಗಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರೋ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿಃ ಧ್ರುವ ನೀತಿ ಮಾತಾಜಿ ಇದೊಂದ್ಸಲ ಹೇಳಿ ಮಾತಾಜಿ. ತತ್ರ ಶ್ರೀರ್ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ತತ್ರ ಶ್ರೀ ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ನೀತಿರ್ಮತಿರ್ಮಮ. ನೀತಿಮರ್ತಿರ್ಮಮ. ಪ್ರಾಕ್ಟೀಸ್ ಮಾಡಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತೇಜಸ್ವಿನಿ ಮಾತಾಜಿ. ತೇಜಸ್ವಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರವಂತಿ ಮಾತಾಜಿ ಹೇಳಿ. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ತೇಜಸ್ವಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನಾನು ಹೇಳ. ಮಾತಾಜಿ ಹೇಳ್ತಾ ಇದ್ದೀನಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಸ್ವಲ್ಪ ಇನ್ನು ಕ್ಲಿಯರ್ ಆಗಿ ಕೇಳ್ತಿಲ್ಲ. ಅಯ್ಯೋ. ತತ್ರ ಶ್ರೀರ್ ವಿಜಯೋ ಎಲ್ರದು ಹಂಗೆ ಆಗ್ತಿದೆ. ತತ್ರ ಶ್ರೀರ್ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ.
ಗೀತಾ ಎಂ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಜಯಲಕ್ಷ್ಮಿ ಕೃಷ್ಣ ಮಾತಾಜಿ ಈಗ ಮಾತಾಜಿ. ಬಂದದ್ದೇನು? ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ನೀವು 77 ಮತ್ತೆ 78 ಎರಡು ಹೇಳಿ. ಆಯ್ತು ಮಾತಾಜಿ. ಶ್ಲೋಕ 77. ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಸರಿ ಇದೆಯಾ ಮಾತಾಜಿ? ಶ್ಲೋಕ 77 ಸಂಸ್ಮೃತ್ಯ. ಸ್ಕ್ರೂ ಅಂದ್ರಿ? ಹಾ, ಸ್ಕ್ರೂ ಬರ್ಬೇಕು. ಸಂಸ್ಮೃತ್ಯ. ಸಂಸ್ಕೃತ್ಯ. ಹರೇ ಕೃಷ್ಣ. ಇನ್ನು ಚೆಲುವಮ್ಮ ಮಾತಾಜಿ, ಚಂದ್ರಕಲಾ ಮಾತಾಜಿ. ಚೆಲುವಮ್ಮ ಮಾತಾಜಿ ಹೇಳಿದ್ರಲ್ವಾ? ಚಂದ್ರಕಲಾ ಮಾತಾಜಿ ಹೇಳಿ. 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾತ್ರೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಅವತ್ತೆಲ್ಲೂ ಕೇಳಲಿಲ್ಲ. ನೀ ಮತಿರ್ಮಮ ಅಲ್ಲೊಂದ್ ಕಡೆ ಕೇಳಿಸ್ತು. ತತ್ರ ಶ್ರೀರ್ ವಿಜಯೋ ಭೂತಿಃ ಧ್ರುವ ನೀತಿರ್ ಮತಿರ್ ಮಮ. ಸರಿ, ಪ್ರಾಕ್ಟೀಸ್ ಮಾಡಿ ಮಾತಾಜಿ, ಬರುತ್ತೆ. ಕೆಪಿ ಮಂಜುಳಾ ಮಾತಾಜಿ, ನಾನು ಚೆಲುವಮ್ಮ ಮಾತಾಜಿ 78 ಹೇಳಿಲ್ಲ, ಹೇಳ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ತತ್ರ ಮಾತಾಜಿ. ಶ್ರೀರ್ ವಿಜಯೋ ಭೂತಿಃ. ತತ್ರ ಶ್ರೀ ವಿಜಯೋ ಭೂತಿಃ. ಕರೆಕ್ಟ್. ನೆಕ್ಸ್ಟ್ ಲೈನ್ ಮಾತಾಜಿ. ನೆಕ್ಸ್ಟ್ ಲೈನ್ ಕರೆಕ್ಟ್ ಬಂತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೆಪಿ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿಃ ಧ್ರುವ ನೀತಿರ್ಮಮ. ಸರಿ ಬಂತ ಮಾತಾಜಿ? ನೀ ದೀರ್ಘ ಬರ್ಬೇಕು. ನೀತಿರ್ ಮತಿರ್ ಮಮ. ನೀತಿರ್ಮತಿರ್ಮಮ. ಕರೆಕ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಶ್ರವಂತಿ ಮಾತಾಜಿ. ಶೋಭಾ ವೆಂಕಟೇಶ್ ಮಾತಾಜಿ, ಶಿವಗಂಗಾ ಮಾತಾಜಿ. ಶೋಭಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಭೂತಿಃ ಅದೊಂದು ಬರ್ಲಿಲ್ಲ. ಭೂತಿ. ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಶಿವಗಂಗಾ ಇನ್ನು ಶಿವಗಂಗಾ ಮಾತಾಜಿ ಹೇಳಿ. ಶಿವಗಂಗಾ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್
ಮತಿರ್ಮಮ. ಕರೆಕ್ಟ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಿವಗಂಗಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ, ರೇಖಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. 78 ಮಾತಾಜಿ. 78 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ನಿಮ್ದು ಶ್ರೀರ್ ಕೇಳಲಿಲ್ಲ ಮಾತಾಜಿ. ತತ್ರ ಶ್ರೀರ್ ವಿಜಯೋ ಭೂತಿಃ. ಓಕೆ ಮಾತಾಜಿ. ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಶಿವಗಂಗಾ ಮಾತಾಜಿ, ನಂದಿನಿ ಮಾತಾಜಿ, ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕವಿತಾ ಮಣಿ ಮಾತಾಜಿ. ನಾನು ಹೇಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ನೀವು 77ನೇ ಶ್ಲೋಕವನ್ನು ಹೇಳಿ ಮಾತಾಜಿ. ಹಾ ಮಾತಾಜಿ. ತಚ್ಚ ಸಂಸ್ಕೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಮಾತಾಜಿ ನಿಮ್ದು ಕೂಡ ಸಂಸ್ಕೃತ್ಯ ಕೇಳಿಸ್ತು. ಸಾಗೆ ಮಾವತ್ತು ಇದೇನ್ ಒತ್ತು ಹೇಳ್ತಾರೆ ಗೊತ್ತಿಲ್ಲ ನಂಗೆ. ಮಾ ಮತ್ತೆ ಸ್ಮೃತ್ಯ ಒತ್ತದ ಸಂಸ್ಕೃ ಬರ್ಬೇಕು ಮಾತಾಜಿ. ಸ್ಮೃತಿ ಹೇಳ್ತೀವಲ್ಲ ಆತರ ಸಂಸ್ಮೃತ್ಯ. ತಚ್ಚ ಸಂಸ್ಮೃತ್ಯ ಈ ಕರೆಕ್ಟ್ ಬಂತು ನೋಡಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದ್ಸಲ ಹೇಳಿ ಮಾತಾಜಿ. ಮಾತಾಜಿ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ ಎಲ್ಲಿದ್ದಾರೆ? ಲಕ್ಷ್ಮೀ ಪಿ ಎಂ ಮಾತಾಜಿ ಮೊದ್ಲು ಹೇಳಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಇದು ಯಾವ್ದು 77 78 77. ನೀವು ಈಗ ಜಾಯಿನ್ ಆದದ್ದ ಮಾತಾಜಿ? ಇಲ್ಲ ಮಾತಾಜಿ, ಆವಾಗ್ಲಿಂದ ಇದ್ದೇ ಇದೀನಿ. 78 ಹೇಳಿ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧನ್ಯವಾದಗಳು ಮಾತಾಜಿ. ಮಾತಾಜಿ 77ನೇ ಶ್ಲೋಕ ಹೇಳಿ ನೀವು. ಆಯ್ತು ಮಾತಾಜಿ. ತಚ್ಚ ಸಂಸ್ಕೃತ್ಯ ರೂಪಮದ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಧನ್ಯವಾದಗಳು. ದೀರ್ಘ ಇದೆ ರೇ. ಹರೇ ವಿಸ್ಮಯ ಯಾವುದು ಮಾತಾಜಿ? ರೂಪಮತ್ಯದ್ಭುತಂ ಹರೇಃ. ರೂಪಮತ್ಯದ್ಭುತಂ ಹರೇಃ. ಧನ್ಯವಾದಗಳು ಮಾತಾಜಿ.
ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ 78 ಶ್ಲೋಕ. ಪ್ರಿಯಾಂಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಪೂಜಾರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಆಯ್ತು ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೂರ್ಣಿಮಾ ನಿರ್ಮಲಾ ಮಾತಾಜಿ. ಪೂರ್ಣಿಮಾ ಮಾತಾಜಿ. ಹೇಳ್ತೇನೆ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಹೇಳಿದ್ರ? ಪ್ರಿಯಾಂಕಾ ಮಾತಾಜಿ ಹೇಳಿ. ಪ್ರಿಯಾಂಕಾ ಮಾತಾಜಿ ಎಲ್ಲರೂ ಹೇಳಿ ಆಯ್ತಾ? ಎಲ್ಲರೂ ಹೇಳಿದ್ರಲ್ವಾ? ಶ್ಲೋಕ ಯಾರು ಹೇಳಿಲ್ಲ ಅವ್ರು ಹೇಳಿ. ಈ ಶ್ಲೋಕ ಯಾರು ಹೇಳಿಲ್ವೋ ಅವ್ರು ಹೇಳಿ. ಹೌದು ಹೇಳಿ. ಹೇಳಿದ್ದು ಪ್ರಿಯಾಂಕಾ ಮಾತಾಜಿ ಅನ್ಮಿಟ್ ಮಾಡುದಿಲ್ಲ. ಮತ್ತೆ ಭಾಗ್ಯಲಕ್ಷ್ಮಿ ಮಾತಾಜಿ ಲೀವ್ ಆದ್ರ ಅಂತ. ಗಲಾಟೆ. ಮಾತಾಜಿ ತೇಜಸ್ವಿನಿ ಮಾತಾಜಿ ಹೇಳಿದ್ರಲ್ವಾ ನೀವು? ಹೇಳ್ದೆ, ಅದ್ ನಂಗೆ ಸರಿ ಅನ್ಸಿಲ್ಲ, ಅದಕ್ಕೆ ಮತ್ತೊಂದ್ಸಲ ಹೇಳೋಣ. ಹೇಳಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮಃ. ಭೂತಿಃ ಆಕಾರ ಇದೆ, ಭೂತಿಃ ಅಂತ ಬರ್ಬೇಕು. ಹರೇ ಕೃಷ್ಣ. ನಾನು ಹೇಳ್ತೀನಿ ಮಾತಾಜಿ. ಹಾಕಿ ಹೇಳಿ ಮತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಕರೆಕ್ಟ್ ಆಯ್ತಾ ಮಾತಾಜಿ? ಫಸ್ಟ್ ಕ್ಲಾಸ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಆಯ್ತಲ್ವಾ? ಎಲ್ಲರೂ ಹೇಳಿದ್ರಲ್ವಾ? ರಿವಿಷನ್ ಮಾಡದ? ಮಾತಾಜಿ ರಿವಿಷನ್ ನಾಳೆ ಮಾಡುವನ ಮಾತಾಜಿ. ಇವತ್ತು ಟೈಮ್ ಆಯ್ತಲ್ವ ಮಾತಾಜಿ? ನಾಳೆ ಮಾಡೋಣ. ಇನ್ನು 2 minutes ಇದೆ. ಹೌದು. ಯಾವ್ದಿಗೆ ಹೇಳಲಿಕ್ಕೆ ಇದೆ ಅವ್ರು ಹೇಳಿ. 77 ಎಲ್ಲರೂ ಹೇಳಿದ್ರಲ್ವಾ? ಹೇಳಿ ಆಯ್ತಲ್ವಾ ಎಲ್ಲರದ್ದು?
ಶ್ಲೋಕ 77 ಹೇಳ್ತೀನಿ ಮಾತಾಜಿ. ಕೊನೆಯದು ಎಲ್ರು ಹೇಳಿದ್ದಾರೆ. ಹೌದು. 75, 76, 77 ಈ 3 ಶ್ಲೋಕ 75, 76, 77 ಯಾವ್ದಾದ್ರು ಒಂದೊಂದು ಹೇಳ್ತಾ ಹೋಗಿ. ಕೃಷ್ಣ ಮಾತಾಜಿ. ಒಂದೊಂದು ಹೇಳಿ. ಹಾ ಮಾತಾಜಿ. ಶ್ಲೋಕ 77 ತಚ್ಚ ಸಂಸೃತ್ಯ ಸಂಸೃತ್ಯ ರೂಪಮತ್ಯದ್ಭುತಂ ಹರೇಃ ಮಾತಾಜಿ. ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು ಮತ್ತೆ. ಸರಿ ಬಂತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. 77 ಮಾತಾಜಿ. ಹೇಳಿ ಲಕ್ಷ್ಮೀ ದೇವಿ ಮಾತಾಜಿ, ಯಾವ್ದು ಹೇಳಲಿಕ್ಕಿದೆ ಹೇಳಿ. 27 ತಚ್ಚ ಸಂಸೃತ್ಯ ಸಂಸೃತ್ಯ ರೂಪಮದ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಯಾವ್ದಕ್ಕೆ ಹೇಳಲಿಕ್ಕಿದೆ? ಪೂರ್ಣಿಮಾ ಮಾತಾಜಿ ನಿಮ್ಗೆ ಹೇಳಲಿಕ್ಕಿದೆಯಾ ಯಾವ್ದಾದ್ರು ಶ್ಲೋಕ? ಒಳ್ಳೆ ಫೀಲಿಂಗ್ ಅಲ್ಲಿ ಹೇಳಿ. 76 ಹೇಳ್ತೀನಿ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಾಮಿ ಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಋಷ್ಯಾಮಿ ಚ ಮುಹುರ್ಮುಹುಃ. ಹರೇ ಕೃಷ್ಣ. ಹರೇ ಬೋಲ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನಾನು 75 ಹೇಳ ಮಾತಾಜಿ. ಹೇಳಿ ಮಾತಾಜಿ. ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ ಇತ್ತ ಮಾತಾಜಿ? ಸರಿಯಾಗಿ ಹೇಳಿದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 75 ಹೇಳ್ತೀನಿ ಮಾತಾಜಿ. ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಾ ಸ್ವಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಯಾವ್ದಕ್ಕೆ ಹೇಳಲಿಕ್ಕಿದೆ? ಮಾತಾಜಿ 77 ಹೇಳ. ಹೇಳಿ ಮಾತಾಜಿ. ಹಾ. ತಚ್ಚ ಸಂಸೃತ್ಯ ಸಂಸೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ. ನಿಮ್ದು ಸ್ಮೃ ಅಂತ ಕೇಳಿಸ್ತು. ಸ್ಮೃ ಹೇಳಿ. ಸಂಸ್ಮೃತ್ಯ. ಸಂಸ್ಮೃತ್ಯ. ಸ್ಮೃತ್ಯ. ಸ್ಮೃ ಬರ್ಬೇಕು. ಸಂಸ್ಮೃತ್ಯ. ಸಂಸ್ಮೃತ್ಯ. ಸ್ಮೃತಿ ಸ್ಮೃತಿ ಅಂತೀವಿ ನೋಡಿ. ಸಂಸ್ಮೃತ್ಯ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ. ಹಾ ಈಗ ಬಂದ್ ಕರೆಕ್ಟ್. ಹರೇ ಕೃಷ್ಣ. ಆಯ್ತಾ ಎಲ್ರದ್ದು? ಎಲ್ರದ್ದು ಆಯ್ತಾ? ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ ಹೇಳಲಿಕ್ಕಿದೆ ನಿಮ್ಗೆ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭು. ಮಾತಾಜಿ ಶ್ಲೋಕ 75 ಹೇಳ್ತೀನಿ ಮಾತಾಜಿ. ಶ್ಲೋಕ 75 ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಕರೆಕ್ಟ್ ಬಂತು ಪ್ರಭು. ಹರೇ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 77 ಮಾತಾಜಿ. ಹೇಳಿ ಮಾತಾಜಿ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅದ್ಭುತಂ ಅದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನೀವು ಅತ್ಯದ್ಭುತಂ ಅಂತ ಹೇಳಲಿಲ್ಲ ಅಲ್ವಾ ಮಾತಾಜಿ? ರೂಪಂ ಅತ್ಯದ್ಭುತಂ ಹರೇಃ. ರೂಪಂ ಅತ್ಯದ್ಭುತಂ ಹರೇಃ. ರೂಪಂ ಅತ್ಯದ್ಭುತಂ ಹರೇಃ. ಹರೇ ಕೃಷ್ಣ. ಆಯ್ತಲ್ವಾ? ಎಲ್ಲರದ್ದು ಹೇಳಿದ್ರಲ್ವಾ?
ನಾಳೆ ಎಲ್ಲ ಜಾಯಿನ್ ಆಗಿ ಒಂದು ರಿವಿಷನ್ ಮಾಡೋಣ ಇದೆಲ್ಲ. ನಾಳೆ ಹರೇ ಒಂದು ಕೃಷ್ಣ revision ಮಾತಾಜಿ. ಮಾಡುವ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ನಾಳೆ ಎಷ್ಟನೇ ಚಾಪ್ಟರ್ ಇಂದ ರಿವಿಷನ್ ಮಾತಾಜಿ? ಒಂದೇ. ಇದೊಂದೇನ ಚಾಪ್ಟರ್ ರಿವಿಷನ್ ಆಗ್ಬೇಕಾಗಿರೋದು? ಎಲ್ಲ ಮಾಡ್ಬಿಟ್ಟಿದ್ವಿ ನಾವು. ನೋಡೋಣ ಹೌದು. ಬೇಕಾದ್ರೆ ಇನ್ನೊಂದ್ ರೌಂಡ್ ರಿವಿಷನ್ ಮಾಡೋಣ ಅಂದ್ರೆ ಈ ವಾರ ಮಾಡ್ಬೋದು. ಇನ್ನೊಂದ್ 3 days ಇರುತ್ತಲ್ಲ ಮಾಡ್ಬೋದು. ಎಷ್ಟು ಬೇಗ ಮುಗ್ದೋಯ್ತು ಮಾತಾಜಿ 18 ಚಾಪ್ಟರ್. ಅದು ಏನ್ ಗೊತ್ತಾ, 11ನೇ ಚಾಪ್ಟರ್ ಆಗೋ ತನಕ ಸ್ಲೋ ಅನ್ಸುತ್ತೆ. 11ನೇ ಚಾಪ್ಟರ್ ಮುಗಿದ ತಕ್ಷಣ ಫಟಾಫಟ್ ಅಂತ ಎಲ್ರಿಗೂ ರೂಢಿ ಆಗೋಗಿರುತ್ತಲ್ಲ, ಬಾಯಿ ಚೆನ್ನಾಗಿ ಹೊರಡಕ್ ಶುರು ಆಗಿರುತ್ತೆ, ಎಲ್ಲ ಫಾಸ್ಟ್ ಆಗಿ ಹೊರಟೋಗತ್ತೆ. ಆಮೇಲೆ ರಿವಿಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಅದು ರಿವಿಷನ್ ಕ್ಲಾಸ್ಗೆ ಅವಾಗ ಬಂದೆ ನಾನು. ಮಾತಾಜಿ ಮಾಡ್ತಾ ಇದ್ರಲ್ಲ ಪ್ರವೀಣ ಮಾತಾಜಿ. ಏಕಾದಶಿ ಅಡ್ವಾಂಟೇಜ್ ತಗೊಂಡ್ವಿ ನಾವು. ಆಮೇಲೆ ರಿವಿಷನ್ ಒಂದ್ ಅಧ್ಯಾಯ ಮುಗಿದ ತಕ್ಷಣ ರಿವಿಷನ್ ಮಾಡಿದ್ವಿ. ಮಾತಾಜಿ ಅದು ನೀವು ಊರಿಗೆ ಹೋಗಿದ್ರಲ್ವಾ ಮಂಗಳೂರಿಗೆ, ಅವಾಗಲೂ 18 ಅಧ್ಯಾಯನೂ ರಿವಿಷನ್ ಆಯ್ತಲ್ವಾ? ಹೌದು, ಒಂದ್ ವಾರ ಫುಲ್ ಆಯ್ತು. ಹೌದು, ಸಖತ್ ರಿವಿಷನ್ ಸಿಕ್ಕಿದೆ. ಅದಕ್ಕೆ ಇವ್ರಿಗೆ ಅಂದೆ ನಾನು, ನಮಿತಾ ಮಾತಾಜಿಗೆ, ರಿವಿಷನ್ ಬೇಕಾದಷ್ಟು ಮಾಡಿದೀವಿ, ನಾಳೆಯಿಂದ ಏನು ಬೇಡ ರೆಕಾರ್ಡಿಂಗ್ ಏನ್ ಬೇಡ ಅಲ್ಲ, ಬರೀರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಇವತ್ತು ಎಂಡ್ ಮಾಡೋಣ. ಎಂಡ್ ಮಾಡುವ ಮಾತಾಜಿ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. अनंत वैष्णव वृंद की जय, आचार्य हरिदास ठाकुर की जय, ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು. ನಿಮ್ಮ ಕೋಆಪರೇಷನ್ ಇಂದ ಇದು ಇಷ್ಟು ಮಟ್ಟಕ್ಕೆ ಸಕ್ಸಸ್ ಆಯ್ತು. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಹ್ಯಾಪಿ ಗುರು ಪೂರ್ಣಿಮಾ ಮಾತಾಜಿ ಇಬ್ಬರಿಗೂ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮಾತಾಜಿ ತುಂಬಾ ಚೆನ್ನಾಗಿ ಕಲಿಸಿದ್ರು ಮಾತಾಜಿ, ತುಂಬಾ ಚೆನ್ನಾಗಿ. ನಿಮ್ಮ ಟ್ಯೂನ್ ತುಂಬಾ ಚೆನ್ನಾಗಿ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಲಿಸಿಕೊಟ್ರು. ಇವತ್ತು ಆಕ್ಚುಲಿ ಗಂಟಲು ಹಾಳಾಗಿದೆ, ಸರಿಯಾಗಿ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಹರೇ ಕೃಷ್ಣ ಮಾತಾಜಿ. ಕೋಲ್ಡ್ ಆಗ್ಬಿಟ್ಟಿದೆ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ, ಎಲ್ರಿಗೂ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾಳೆ ಗುರು ಪೌರ್ಣಮಿ ಇದೆಯಲ್ಲ ಮಾತಾಜಿ, ನಾಳೆ ಗುರು ಪೌರ್ಣಮಿ. ಹೌದಲ್ಲ ಮಾತಾಜಿ, ನಾವು ಖಂಡಿತ ಓದ್ಬೇಕು. ನಾಳೆ ಗುರು ಪೂರ್ಣಿಮಾ 18ನೇ ಅಧ್ಯಾಯ. ಆದ್ರೆ 2ನೇ ಅಧ್ಯಾಯ 18ನೇ ಅಧ್ಯಾಯ ಎರಡು ಓದೋಣ. ಮತ್ತೆ 2ನೇ ಅಧ್ಯಾಯ ಇಡೀ ಭಗವದ್ಗೀತೆ ಓದಂಗೇನೆ ನಮ್ಗೆ. ಹೌದು, ಗೀತಾ ಸಂಗ್ರಹ ಅದು. 18ನೇ ಅಧ್ಯಾಯ ನಮ್ದು ಕೊನೆ ಅಧ್ಯಾಯ. 2 ಅಧ್ಯಾಯ ಕಂಪಲ್ಸರಿ ಓದೋಣ ಮತ್ತೆ ನಾಳೆ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಬ್ರು ಮಾತಾಜಿ ಅವ್ರಿಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ನಾಳೆ ಸಿಗುವ ನಾವು. ನಿಮ್ಮದು ಅನಿಸಿಕೆ ಏನಾದ್ರು ಇದ್ರೆ ನಾಳೆ ಹೇಳಿ. ಹರೇ ಕೃಷ್ಣ. ನಾಳೆ ಸ್ವಲ್ಪ ಟೈಮ್ ಇರುತ್ತೆ ಹೇಳಲಿಕ್ಕೆ, ಹೇಳಿ. ಆಯ್ತು ಮಾತಾಜಿ. ಮಾತಾಜಿ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಚಂದ್ರಕಲಾ ಮಾತಾಜಿ ತುಂಬಾ ರೆಗ್ಯುಲರ್, ಒಂದಿನ ತಪ್ಪಿಲ್ಲ.